नमस्कार, कारवार न्यूजात तुमका स्वागत करता। शिर्शी तालुका हळ्ळीकोप्पा ग्रामाच्या श्री चौडेश्वरी देवस्थान बांधूक ग्रामस्थ लोकांक सहाय म्हणून नुस्त्याचे शिकारी करून विकले। गेल्या 2 वर्सांच्यान हळ्ळीकोप्पा ग्रामाच्या तळ्यात ग्रामस्थ सामूहिक नुस्त्या धरतात। वर्साक एक पटी मात्र ह्या तळ्याक नुस्त्या मारूक लोक उतरतात। उमेदीन तळ्यात उतरिल्ले ग्रामस्थाक अपेक्षे सारखे नुस्त्या मेळना। थोडे लोकांक सुमार 10 किलो नुस्तें मेळ्ळ्यार थोडे लोक खाली हातान वयर येयले। ಹಳ್ಳಿಕೊಪ್ಪ ಗ್ರಾಮ ಕೆರೆಬೇಟೆ ಮಾಡ್ತಾ ಇದ್ದೀವಿ ಅಂದರೆ ಇದು ಸಹಾಯಧನಕ್ಕಾಗಿ ದೇವಸ್ಥಾನಕ್ಕಾಗಿ ಮೀನು ಇತ್ತು ಇಲ್ಲ ಈ ವರ್ಷ ದೊಡ್ಡ ನೀರಿತ್ತು, ನೀರಾಗಿ ದೊಡ್ಡ ಮಳೆಯಾಗಿ ಕೆರೆ ಉಕ್ಕಿ ಹೋಗಿದ್ದರಿಂದ ನಿತ್ತಿಲ್ಲ, ಮೀನು ನಿತ್ತಿಲ್ಲ ಈ ಸಲ। ಹಾಗಾಗಿ ಜನರಿಗೆ ಸ್ವಲ್ಪ ಆಸೆ ತಪ್ಪು ಕೆರೆ ಹೋದ ಸಲ ಚೆನ್ನಾಗಿ ಮೀನಿತ್ತು, ಈ ಸಲ ಮೀನು ಅಂತ ಚೆನ್ನಾಗಿರಲ್ಲ। ಅಂದ್ರೆ ಬಲೆ ಹಾಕಿದ್ರು ಏನೋ ಮಾಡಿದ್ರು ಉಕ್ಕಿ ಹೋಗಿದ್ದ ನೀರಿಗೆ ರವಸ್ತು ಹೊಡೆದು ಕೆನೆ ಬಳಿಲ್ಲ। ಅವಾಗ ಸಣ್ಣ ದುಡ್ಡು ಇಟ್ಟಿವಿ, ಬೇಡ ಇದು ದುಡ್ಡು ಊರಿಗೆ ಅನ್ಯಾಯ ಮಾಡೋದು ಬೇಡ, ಜನರಿಂದ ಬಯಸಣೆ ಬೇಡ ಅಂತ ಹೇಳ್ತೀವಿ। शिर्शी तालुक्याच्या बुगडीकोप्पा, कोटेकोप्पा, हळ्ळीकोप्पा, उम्मुडी, मळलगाव आणि इतर ग्रामाच्या 100पेक्षा जास्त लोक येऊन तळ्यात नुस्त्या मारूक उतरिल्ले दिसून येयले। वाळय, थिगूर, पिरतोळ, खडस असे अलग अलग जातीचे नुस्त्याक मेळ्ळे। जाळ, काटाळ ना आसतना हातानच नुस्त्या धरूक अवकाश दिल्लो। धरील नुस्त्या विकून श्री चौडेश्वरी देवस्थान बांधूक मदत करचो उद्देशान वर्साक एक पटी ह्या तळ्याक नुस्त्या मारूक अवकाश दितात। नुस्तें विकून सुमार 30,000 रुपये संग्रह केले असे ग्रामस्थ सांगतात। ಇಲ್ಲಿ ಹಳ್ಳಿಕೊಪ್ಪದಾಗ ಒಂದು 3 ಕೆರೆ ಐತಿ। ನಾವು ಪ್ರತಿ ವರ್ಷನೂ 3 ಕೆರೆಗೂ ಮೀನು ಬಿಡ್ತೇವೆ, ಸ್ವಲ್ಪ ಬಿಡ್ತಿದ್ವಿ। ಹೋದ ವರ್ಷ ಕೆರೆ ಮೀನು ಪೂರ ಕೆರೆಯಾಗೈತಿ। ಈ ವರ್ಷ ಏನೋ ಸ್ವಲ್ಪ ಅನುಮಾನ, ಯಾಕಂದ್ರೆ ಮಳೆಗಾಲ ಮಳೆ ಹೆಚ್ಚಾಗಿ ನೀರು ಹೆಚ್ಚಾಗಿದ್ದರಿಂದ ಕೆರೆ ಮೇಲೆ ಉಕ್ಕಿ ಹೋಗ್ತಾನೆ ನೀರಿನ ಮೇಲೆ ಮೀನು ಅಂತ ಡೌಟ್ ಐತಿ। ಯಾಕಂದ್ರೆ ಮೀನು ಕಡಿಮೆ ಸಿಕ್ಕೈತಿ ಜನರಿಗೆ ಈ ವರ್ಷ ನೋಡಿದ್ರೆ, ಹೋದ ವರ್ಷ ಭಾಳ ಮೀನು ಸಿಕ್ಕಿತ್ತು। ಹಂಗೆ 3 ಕೆರೆನೂ ಈ ಥರ ಮಾಡ್ತೇವೆ ನಾವು। ಊರಿಗೆ ಒಂದು ಗ್ರಾಮಾಭಿವೃದ್ಧಿ ಒಂದಿಷ್ಟು ಹಣ ಉಳಿದೈತೆ ಅಂಥೇಳಿ ಪ್ರತಿ ವರ್ಷನೂ ಒಂದು ಸ್ವಲ್ಪ ಮೀನು ತಂದು ಮಳೆಗಾಲ ಬಿಟ್ಕೊಂಡು ಕಾಯ್ಕೊಂಡು ಎಷ್ಟು ದಿವಸ ಈ ಕೆರೆ ಬೇಟೆಗೆ ಮಾಡಿ ಮೀನು ಹಿಡಿಸ್ತೀವಿ। ಗಿಡದ ಮಾರಕ್ಕೆಲ್ಲ ಹೋಗೋದು ಸುತ್ತಲೂ ಒಂದು 20-25 ಹಳ್ಳಿನಾನು ಬರ್ತಾರೆ। ಎಲ್ಲ ಕಡೆಗೂ ಈಗ ಇದನ್ನು ಮಾಡ್ತಾರೆ, ಎಲ್ಲ ಅಲ್ಲೆಲ್ಲ ಹಂಚಿ ಹೋಗ್ಬಿಡ್ತಾರೆ। ಮೊದಲಾಗಿ ಜನ ಒಂದೇ ಸಲ ಆದರೂ ಒಂದು 500 ಕೂಣಿಕ್ಕಿಂತ ಹೆಚ್ಚು ಬರ್ತಿದ್ವಿ ನಾವು ಎಲ್ಲ। ಈಗ 2-3 ಹತ್ರ ಕೆರೆಯಾಗೆಲ್ಲ ಬ್ಯಾಟಿ ಇರಬೇಕು, ಅಲ್ಲೆಲ್ಲ ಹೋಗ್ತಾ ಇರ್ತಾರೆ। ಇಷ್ಟು ಜನ ಬಂದಾರ ಅಷ್ಟ ದೊಡ್ಡ ಊರಿಗೆ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಇಟ್ಕೊಂಡು कारवार शहराच्या SSLC एक्झाम सेंटरात बुरखा घालून येऊन परीक्षा बरोवंक येयिल्ले बद्दल आरोप आयकूं येयल्यान DDPI हरीश गांवकार हेमी एक्झाम सेंटराक भेट दिवन येवन पळयले। कारवार शहराच्या सेंट मायकल कॉन्व्हेंट स्कूलाक SSLC एक्झाम दिवंक विद्यार्थी बुरखा घालून येयिल्ले बद्दल आरोप आयकूंक येयलो। हेचे संबंध शुक्रवाराक DDPI हरीश गांवकार हेमी सेंट मायकल कॉन्व्हेंट स्कूलाक भेट दिवन येवन पळयले। एक्झाम सेंटरात खासगी अभ्यर्थी बी एक्झाम दिते आशिल्ल्यान आनी हांगा युनिफॉर्म ना जाल्ल्यान काही विद्यार्थी बुरखा घालून येयलात, पण तेमकां तोंड धांपनाकात म्हूण समजून सांगला अशें DDPI हेमी सांगले। ಶಾಲೆಗೆ ಹೋಗುವಂಥ ವಿದ್ಯಾರ್ಥಿ ಆ ಶಾಲೆಯ ಯೂನಿಫಾರ್ಮ್ ಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು। ಆದರೆ ಇಲ್ಲಿ
ಒಳಗಡೆ ಹೋಗೋದಿಲ್ಲ, ರೋಡಲ್ಲಿ ಇಲ್ಲಿ ಇದು ದಾರಿಯಲ್ಲಿ ಬಾಗಿಲಲ್ಲಿ ಇದು ಮಾಡ್ಕೊತೀವಿ. ಈಗ 2 ವರ್ಷ ಕೊಡ್ತಿದ್ದಲ್ಲ ಸರ್, ಇಲ್ಲಿಂದ ಏನೂ ಕಾಣೋದಿಲ್ಲ. ಅವ್ರು ಬರ್ತಾರೆ ಒಳಗೆ ಯಾರು ಬರ್ತಾರೆ ಸ್ವಲ್ಪ ಒಂದು ಬಾಗಿಲಲ್ಲಿ ನಿಂತ್ಕೊಂಡ್ರೆ 2 ಪರಿಸರ ಇಲ್ಲಿದ್ರೆ ನಾವು ಬೇರೆ ಬೇರೆ ಗೌರ್ಮೆಂಟ್ ಸ್ಟೂಡೆಂಟ್ 9:45 ಇಲ್ಲಿ ಬಂದಿದ್ದೇನೆ, 9:50ಕ್ಕೆ ಬಂದಿದ್ದೇನೆ. ಅಂದರೆ ನಿನ್ನೆ ನಮಗೆ ದೂರ ಇದು ಬಂದ ಸಲುವಾಗಿ ಬಂದಿದ್ದೇನೆ. ಒಂದು ಯಾರ್ದು ಗಲಾಟೆ ಮಾಡ್ದಂಗೆ ಅನ್ನಿಸ್ತಿಲ್ಲ ನನಗೆ. ನಾನು ಹೋದವಾಗ ಎಲ್ಲ ಕ್ಲಾಸ್ಗಳಿಗೆ ಹೋಗಿದ್ದು, ನಾನೇ ನಿಂತು ಎಲ್ಲ ವಿದ್ಯಾರ್ಥಿಗಳನ್ನು ಕ್ಲಾಸ್ಗೆ ಕಳಿಸಿದ್ದೇನೆ. ಈಗ ಇವರಿಗೆ ಪರೀಕ್ಷೆ ಅಲ್ಲೇ ನಿಂತು ಪ್ರಶ್ನೆ ಪತ್ರಿಕೆ ಕೊಡುವವರೆಗೂ ಸಹ ಹೋಗಿ ಎಲ್ಲ ಕ್ಲಾಸ್ ರೂಮ್ಗಳನ್ನೇ ಭೇಟಿಯಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಸಹ ಮುಖಗವಸು ಪರೀಕ್ಷೆ ಮಾಡಿಸಿ ಬಂದಿದ್ದೇನೆ. ಇನ್ನೂ ಆಗಿಲ್ಲ. ಈಗ ಗೌರ್ಮೆಂಟ್ ರೂಲ್ಸ್ ಬಗ್ಗೆ ಸುಮಾರು ಜನ ಕನ್ಫ್ಯೂಷನ್ ಇದೆ ಸರ್. ನಿಜವಾಗಿ ಹೆಂಗಿದೆ ರೂಲ್ಸ್? ಅಂದರೆ ವಿದ್ಯಾರ್ಥಿಗಳು ಯಾವ ಶಾಲೆಗೆ ಹೋಗ್ತಾರೆ ಆ ಶಾಲೆಯ ಯೂನಿಫಾರ್ಮನ್ನು ಹಾಕ್ಕೊಂಡು ಬರಬೇಕು, ಪರೀಕ್ಷೆ ಬರಬೇಕಂತಿದೆ. ಇದು ಖಾಸಗಿ ಪರೀಕ್ಷಾ ಕೇಂದ್ರ. ಇಲ್ಲಿ ನೇರವಾಗಿ ಶಾಲೆಗೆ ಹೋದಂಥ ಯಾವ ವಿದ್ಯಾರ್ಥಿಗಳು ಇಲ್ಲ, ಎಲ್ಲರೂ ಖಾಸಗಿಯಾಗಿ ಪರೀಕ್ಷೆ ಬರ್ತಿರೋರು. ಭಾಳಷ್ಟು ಜನ ಅವರು ಮದ್ರಸಾಗಳಿಗೆ ಹೋಗಿ ಇಲ್ಲಿ SSLC ಪರೀಕ್ಷೆಗೆ ನೇರವಾಗಿ ಪರೀಕ್ಷೆ ಬರೆಯುವಂಥದ್ದು. ಬರೀ ಡ್ರೆಸ್ ಕೋಡ್ ಇಲ್ಲ. ಆದರೆ ಅವರನ್ನು ನಾವು ಅದೇ ವ್ಯಕ್ತಿ ಪರೀಕ್ಷೆ ಬರೀತಾ ಇದ್ದಾನೆ ಇಲ್ಲ ಅನ್ನೋದನ್ನು ದೃಢೀಕರಣ ಮಾಡ್ಕೊಳ್ಳೋ ಅಗತ್ಯ ಇದೆ. ಅದನ್ನು ಮಾಡ್ಕೊಂಡಿದ್ದೇವೆ. ಅವರೆಲ್ಲ ಮುಖಕವಸವನ್ನು ತೆಗೆಸಿ ದೃಢೀಕರಣ ಮಾಡ್ಕೊಂಡಿದ್ದೇವೆ. ನಾನು ಸಹ ಈಗ ಪರೀಕ್ಷೆ ಪ್ರಾರಂಭವಾಗುವವರೆಗೆ ಪ್ರಶ್ನೆ ಪತ್ರಿಕೆ ಕೊಡುವವರೆಗೂ ಅಲ್ಲೇ ಇದ್ದು ದೃಢೀಕರಣ ಮಾಡಿಕೊಂಡು ಬರ್ತಾ ಇದ್ದೇನೆ. ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಹೋಗುವಾಗ ಸರ್ ಇವರು ಹಿಜಾಬ್ ತಗೊಳ್ಳಿಲ್ಲ ಅಂದರೆ ಎಕ್ಸಾಮ್ ಬರೆಯಿಲ್ಲ ಅಂತ ವಿದ್ಯಾರ್ಥಿಗಳು ಇಲ್ಲ ನಾನು ಹಾಗೇನು ಹೇಳ್ತೀನಿ. ಹಿಜಾಬ್ ಪ್ರಶ್ನೆ ಬರೋದಿಲ್ಲ, ಯಾಕಂದರೆ ಅವರಿಗೆ ಇದಿಲ್ಲ ಅಂಥದ್ದು. ಬಟ್ ನಮ್ಮಲ್ಲಿ ಉಳಿದಿರುವಂಥ ಒಟ್ಟು 48 ಪರೀಕ್ಷಾ ಕೇಂದ್ರಗಳಲ್ಲಿ 2 ಖಾಸಗಿ ಪರೀಕ್ಷಾ ಕೇಂದ್ರ, 46 ರೆಗ್ಯುಲರ್ ಪರೀಕ್ಷಾ ಕೇಂದ್ರಗಳು. 46 ಪರೀಕ್ಷಾ ಕೇಂದ್ರಗಳಲ್ಲಿ ಹಿಜಾಬು ಎಲ್ಲೋ ಮಾಡೋದಿಲ್ಲ, ಬುರ್ಖಾನ ಎಲ್ಲೋ ಮಾಡೋದಿಲ್ಲ. ಇದಕ್ಕೆ ಇಲ್ಲಿ ಡ್ರೆಸ್ ಕೋಡ್ ಇಲ್ಲ. ಸದ್ಯಕ್ಕೆ ನಾವು ಕ್ಲಿಯರ್ ಆಗಿದೆ. नरसिंहा मार्केट कारवारात आशिल्ले आध्यात्मिक, धार्मिक, पूजा सामग्रीचे आणि सांप्रदायिक शैलीत घरात तयार केलेले शुद्ध आणि रुचिकर खाण्याचे दुकान. आमचे कडेन सगळे नमुन्याचे पूजा, होम, हवन, लग्न, मुंज, गृहप्रवेश असे सगळे शुभ कार्याक जाय आशिल्ले सामग्री मेळटात. 87 वर्सांच्यान ग्राहकालो विश्वास आशिल्ले तुमगेले नरसिंह मार्केट. भारत देशात तुमका खंय जाय आशिल्ले कडेन वस्तू घराघराक पावयता. तुमगेले गरजेचे वस्तू खातीर एक पटी भेट दिया. नरसिंहा मार्केट, कॅनरा बँका सकल, रायकर मॅनर, कैकिणी रोड, कारवार. खूप जास्त शुगर लेवल अशा लोकां खातीर चंद्रगिरी नेचर क्यूर कंपनीच्या शुगर कंट्रोल ज्युसा बरोबर चंद्रगिरी नेचर क्यूर कंपनीचे शुगर नील कॅप्सूल कोणाच्या पेशंट खूप वाढू लागला. त्यांच्यासाठी चंद्रगिरी नेचर क्यूर घेऊन येते असा जॉईंट केअर ज्यूस आणि जॉईंट केअर कॅप्सूल. अधिक माहितीसाठी 8888029880 या नंबराचेर व्हॉट्सअप करा किंवा कॉल करा. अधिकृत विक्रेते गोविंद आयुर्वेदिक शॉप, मेन रोड, सदाशिवगड, कारवार. रानातल्या जनावरां मारूक घाण दवरिल्ल्या पासात एक वाशल शिरकोन घेवन तळमळती आशिल्ली घटना मुंडगोड तालुक्याच्या पाळा वरलगी रानात घडली. मुंडगोड वरलगी लागींच्या रानात कोणी तरी जनावरांली शिकारी करूंक पास घाण दवरिलो. त्या पासात एक वाशल शिरकोन तळमळती आशिल्ले. हे पळयिल्ले ग्रामस्थ लोकांन वन विभागाक माहिती दिली. जाग्यार येयले वन विभागाचे अधिकारीन वाशेलाक रक्षण करूंक पशुवैद्याक आपोवन वाशेलाक गुंगेचे इंजेक्शन दिले आनी ताका पासांतल्यान काडले आनी वाशेलाक सुरक्षीत रानात सोडले. ಅಲ್ಲ ಆಮೇಲೆ ತಂತಿ ಕಟ್ ಮಾಡಿ ತೊಡ್ರಕೈತಿ ಮಾಡಕ್ ಸ್ಟಾರ್ಟ್ ಮಾಡಿ. ಇನ್ನೊಂದು 2 ನಿಮಿಷ ಅಲ್ಲ ನಾವು ಹಿಡ್ಕೊಳ್ಳೋಣ. ಹಿಂಗೆ ಬಲ್ಲಿ ಅಲ್ಲಿ ಹಿಡ್ಕೊಳ್ಳೋಣ, ಗಟ್ಟಿಯಾಗಿ ಹಾಕ್ಬಿಡಿ ಸರ್. ಬಲ್ಲಿ ಹಿಂಗೆ ಹಿಡ್ಕೊಳ್ಳೋಣ. ಅಲ್ಲಿ ಮೆತ್ತಗೆ ಬರೋದಿಲ್ಲ, ಕಟ್ ಮಾಡಲಿ ಅದನ್ನ. ಅಲ್ಲ ಬಲಿ ಹತ್ರ ಹಿಡೀರಿ ನೀವು, ಬಲಿ ಹತ್ರ ಹಿಡಿರತನ ನೋಡಿ ಸರ್. ಅದು ನಿಮ್ಮದು ಸ್ವಲ್ಪ ಅದು ಉಸಿರಾಟ ಕಡಿಮೆ ಆದ್ರೆ ಆದಂಗೆ ಆಗಲಿ ಆಗಲಿ हळयाळ जोयडा क्षेत्राचे आमदार आरवी देशपांडे यांनी अत्यंत दुर्गम भागात आशिल्ले खेड्या गावात भेट देऊन घेऊन नागरिकांची समस्या ऐकले. जोयडा तालुक्याच्या तेराळी, सिसई, दूधमाळा, डिग्गी, काळी उगमस्थान, बोंडेली, कवळादेवी देवस्थान तसेच बाजार कुणंग आणि इतर भागात वचून घेऊन त्यांच्या नागरिकांची समस्या पळयले. तसेच खूप लोकांनी समस्या सोडयले. खेड्या गावाची मुख्य समस्या म्हणल्यार रस्तो आणि ब्रिज करूंक जाय म्हणून नागरिकांनी सांगले. लहान लहान ब्रिज करूंक आमदार देशपांडे हेमी अधिकारीक सांगले.
तसेच थोडे प्रदेश सूक्ष्म आशिल्ल्यान हांगा रस्तो करचे कामाक मंजूर जाल्ले अनुदान बी वापस गेला। पुढच्या दिसाक परत एकपटी प्रयत्न करून अनुदान मंजूर करतले अशें देशपांडे हेमी भरवसो दिलो। एक 10 भुरगे वयता मोठो व्हाळ लागता बंदार आसा तिच्या वयल्यान ब्रिज केल्या पावसाक पाणी वयता बारीक बारीक भुरगे वयता सुंदर प्रदेश आसा प्रेक्षणीय आसा म्हाका माहिती दिसता हांव कित्याक हांगा रावना म्हणून घर बांदून परंतु कष्ट बी आसा फार कष्ट आसा तरी तुम्ही राज्यो पणजो आणि तुम्ही जीवन कशें लागला आणि ह्या भागात संजय आणि रमेश सांगता तशें म्हाका ह्या भागात बोंडोली सगळ्या पडले गांव आणि 55 घर कित्याक सांगा म्हणून बाकी सगळी 10 घर 15 घर 20 घर 5 घर 50 घर 40 घर त्यांना हांगा येताना एक सांड लोकांनी येवच्या वचच्या त्रास जावचे न्ही असो एक ब्रिज करा म्हणून मनवी केला तेव्हा इंजिनियरान सांगला तेजे एस्टिमेट करून ते काम घेवंक सांगला आणि समाज मंत्री एक आसा अनेक लोकांक सांगला कळ्ळें ते हांव विचार करता कशी करची म्हणून आणि ह्या भागात तुम्ही फार कष्टाचे बरे लोक जोडा तालुक्याचे लोकच बरे सज्जन लोक कष्ट करणारे लोक आणि कष्टमय जीवन असतं अरण्याकाल सकाळच्या भोजनाला एक दिवस बरं जाता आराम असता काय निसर्ग झाडी ते पक्षी वाघ दिसला म्हाका वाघ बी पळेल ना पक्षी पळेल बरे वाटतात एक दिवसासाठी 365 दिवस राहूचे म्हणजे फार कष्टाचे काम दिग्गी वैलेवाड़ा ಅಲ್ಲೇ ಒಂದು ಸಮಾಜ ಮಂದಿರ ಕೇಳ್ತಾರೆ ಎರಡನೇದು ಇವರು ಬಂದಾರ ಅಂತ ನೋಡಿ ಏನು ಸರ್ ಅದು ನಾನು ನೋಡ್ಕೊಂಡು ಬರ್ತೀನಿ ಸರ್ ಅದು ಏನು ಹೇಳ್ತಾರೆ ಅರೆ सांगेले ಈಗಾಗಲೇ ಇದೆ ಸರ್ ಅದು ಹೈಟ್ ಮಾಡಬೇಕು ಈ ಸ್ವಲ್ಪ ಒಂದು 2-3 ಫೂಟ್ ಆಯ್ತು ಮಕ್ಕಳಿಗೆ ಶಾಲೆ ಹೋಗಲಿ ಮನೆಗೆ ತೊಡಗಾಕ ಮಳೆಗಾಲದಲ್ಲಿ ಯಾವ ಬ್ರಿಡ್ಜ್ ಇರೋದು ಇಲ್ಲದ್ರೆ ಸಣ್ಣ ತನಕ ಇದು ಕಾಮಗಾರಿ ಪਹੁಂಚಬೇಕು ಸಾಕು ಸ್ವಲ್ಪ ಹೋಗೋ ನೋಡಿ ನೋಟ್ ಮಾಡ್ಕೊಂಡು ನಿಮ್ದ ನೋಡಿದ್ರೆ ಎಲ್ಲ ಏನು ಯಾವ ದೊಡ್ಡ ಕೆಲಸ ಪೈಪ್ ಕನ್ವರ್ಟ್ ಮಾಡಿ ಮಾಡಿಸ್ತೀವಿ सरकार हवा पत्र बंदिದೆ ಜೋಳಾ ತಾಲೂಕ ಇಲ್ಲಿ ಏನಿತ್ತು 4 ನಿರಾಶಿಗಳು ಈ ಗುಡಿಗಾದರೆ 4 ಜನ ಇಲ್ಲೇ ಇದ್ದಾರೆ ಇದು ಒಂದು ಬಹಳ ಪುರಾತನ ದೇವಸ್ಥಾನ 100 ವರ್ಷ ಹಿಂದೆ ಈ ದೇವಸ್ಥಾನ ಒಂದು ಪವಿತ್ರವಾದ ಕ್ಷೇತ್ರ ಪ್ರತಿ ವರ್ಷ ಇಲ್ಲೇ ಹೋಳಿ ಆಗೋಕ್ಕಿಂತ ಮುಂಚೆ ಜಾತ್ರೆ ಆಗ್ತದೆ ಅದು ಬಹಳ ದೊಡ್ಡ ಜಾತ್ರೆ ಅವ್ರು ಹೇಳಿದ ಪ್ರಕಾರ ಸಾವಿರಾರು ಜನ ಗೋವಾ ರಾಜ್ಯದಿಂದ ಕರ್ನಾಟಕ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದು ಭಕ್ತಾದಿಗಳು ಇಲ್ಲಿ ಆಶೀರ್ವಾದ ತಗೊಳ್ತಾರೆ ಇಲ್ಲಿ ಅವರೇ ನಿರಾಶೆ ಹೇಳಿದ್ರು ಸರಿ ಇಲ್ಲಿ ಏನೂ ಇದ್ದಿಲ್ಲ ಆದರೆ ಈಗ ತಾವು ಜವಾಬ್ದಾರಿ ತಗೊಂಡಂತ ಶಾಸಕ ಆದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ಇಲ್ಲಿ ಒಂದು ಇದಕ್ಕೆ ಸರೋವರ ಅಂತೇವೆ ನಾವು ಗುಡಿಗೆ
हे ह्या पाण्याचा उपयोग करता तुम्ही देवळा का ह्या पाण्याचा उपयोग करता ಹಾಗಾಗಿ ಇದರ ಒಂದು ಅಭಿವೃದ್ಧಿ ಆಗಬೇಕಂತ ಹೇಳಿದ್ದಾರೆ. ಹಾಗಾಗಿ ನಾನು ಯುವಕರು ಈಗ ಡಿಸ್ಕಸ್ ಮಾಡಿ ಅವ್ರಿಗೆ ಹೇಳಿದ್ದೇನೆ ಇದರ ಅಭಿವೃದ್ಧಿ ಮಾಡಬೇಕಂತ. ನರೇಗಾದಲ್ಲಿ ಸಣ್ಣ आयचा इतलाच न्यूज मुखाल न्यूजा खातीर पळयत रावा कारवार न्यूज कोंकणी. देव बरें करूं. कारवार न्यूजा खातीर सबस्क्राईब करा आणि डेली न्यूजा खातीर बेल आयकॉन प्रेस करा.